ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಯೇಸು ನಾಮದಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ಪ್ರಾರ್ಥನೆ ದೇವರ ಕರುಣೆಯಿಂದ. ಪ್ರಿಯರೇ, ನಾವೆಲ್ಲರೂ ಜ್ಞಾನಸ್ಥಾನದ ಮೂಲಕ ಯೇಸುವಿನ ಮಕ್ಕಳಾಗಿದ್ದೀವಿ. ಯೇಸುವಿನಲ್ಲಿ ಒಂದಾಗಿ ಜೀವಿಸಲಿಕ್ಕೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಜ್ಞಾನಸ್ಥಾನದ ಮೂಲಕ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಆದರೆ ಬೆಳೀತಾ 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 ಈ ಲೋಕಮಯವಾದ ಜೀವನದಿಂದ ನಾವು ಈ ಒಳ್ಳೆಯ ಗುಣಗಳನ್ನು ಬಿಟ್ಟು ಕೆಟ್ಟತನಕ್ಕೆ ಅತಿ ಶೀಘ್ರದಲ್ಲಿ ನಾವು ಆ ಕೆಟ್ಟತನವನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ನಮ್ಮ ಮುಂದೆ ಎಷ್ಟೋ ಟೀಚರ್ಸ್ ಇರ್ಬೋದು, ತಂದೆ ತಾಯಿಗಳಿರ್ಬೋದು, ನಮ್ಮ ಹಿರಿಯರು ಇರ್ಬೋದು, ನಮ್ಮ ಸುತ್ತಮುತ್ತ ಇರುವವರು ತುಂಬ ಒಳ್ಳೆಯ ಕಾರ್ಯಗಳನ್ನ ಹೇಳ್ಕೊಡ್ತಾರೆ. ಅದನ್ನೆಲ್ಲ ನಾವು ಬೇಗ ಕಲಿಯೋದಿಲ್ಲ. ಆದರೆ ಕೆಟ್ಟದನ್ನು ಬೇಗ ನಾವು ಹೀರ್ಕೊಂಡ್ಬಿಡ್ತೀವಿ, ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀವಿ, ಗ್ರಹಿಸ್ಕೊಂಡ್ಬಿಡ್ತೀವಿ. ಏಕೆಂತ ಹೇಳಿದರೆ ಕೆಟ್ಟತನ ಈ ಲೋಕವನ್ನು ಆಳ್ತಾ ಇರುವ ಕಾರಣ ನಾವು ಕೆಟ್ಟದಕ್ಕೆ ಬೇಗ ಒಗ್ಗಿಕೊಂಡ್ಬಿಡ್ತೀವಿ. ಅದಕ್ಕೆ ಯೇಸು ಹೇಳ್ತಾರೆ, ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯವೂ ಆಗಿದ್ದೀನಿ. ಯಾರು ಯೇಸುವಿನ ಮಾರ್ಗದಲ್ಲಿ ಜೀವಿಸ್ತಾ ಯೇಸುವಿನ ಸತ್ಯವನ್ನು ಗ್ರಹಿಸಿಕೊಳ್ಳಲಿಕ್ಕೆ, ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀವೋ, ನಾವು ಯೇಸುವಿನಲ್ಲಿ ಜೀವ ಪಡೆದು ಯೇಸುವಿನಲ್ಲಿ ಒಂದು ಸೇರಿ ಬದುಕುವವರಾಗ್ತೀವಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಗಲಾತ್ಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಸಂತ ಪೌಲರು ಹೇಳ್ತಾರೆ, ನಾನು ಕ್ರಿಸ್ತ ಯೇಸುವಿನೊಡನೆ ಶಿಲುಬೆಗೆ ಜಡಿಯಲ್ಪಟ್ಟವನು. ಈಗ ನಾನು ಜೀವಿಸುತ್ತಿರುವುದು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಈಗ ನಾನು ಜೀವಿಸ್ತಾ ಇರುವುದು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸ್ತಾ ಇರ್ತಾರೆ. ಅದಕ್ಕೆ ನೋಡಿ ಪ್ರಿಯರೇ, ಎಷ್ಟೋ ಮಂದಿ ಧ್ಯಾನಕೂಟಗಳಿಗೆಲ್ಲ ಹೋಗಿ ಭಾಗವಹಿಸಿ ಬಂದ ಮೇಲೆ ಅನೇಕ ದುರ್ಗುಣಗಳನ್ನು ಬಿಟ್ಟು ಬಿಡ್ತಾರೆ. ಕುಡಿಯೋದು, ಸೇದೋದು, ಪರಸ್ತ್ರೀ ಸಂಘ, ಪರಪುರುಷನ ಸಂಘ, ಹಸ್ತಮೈಥುನ, ಕದಿಯೋದು, ತುಂಬ ಅನೇಕ ಪಾಪಮಯ ಜೀವನದಲ್ಲಿ ಬದುಕ್ತಾ ಇದ್ದಿದ್ದವರು, ದುರಭ್ಯಾಸ ದುರ್ಗುಣಗಳಿಗೆ ಅಡಿಯಾಳಾಗಿದ್ದವರು, ಅವರೆಲ್ಲರೂ ಆ ಎಲ್ಲ ಕೆಟ್ಟತನವನ್ನು ಬಿಟ್ಟು ಕೆಲವರು ಬಂದು ಸಾಕ್ಷಿ ಹೇಳ್ತಾರೆ, ನಾನು ಕುಡಿಯೋದು ಬಿಟ್ಟು ಇಷ್ಟು ವರ್ಷ ಆಯಿತು, ನಾನು ಒಂದಿನಕ್ಕೆ 4-5 ಪ್ಯಾಕೆಟ್ ಸಿಗರೇಟ್ ಸೇರ್ತಾ ಇದ್ದೆ, ಈಗ ಬಿಟ್ಟು ಇಷ್ಟು ವರ್ಷ ಆಯಿತು, ಮತ್ತು ನಾನು ಮುಟ್ಲೇ ಇಲ್ಲ. ಕೆಲವರಿಗೆ ಒಂದು ಧ್ಯಾನ ಸಾಕು ಬದಲಾಗಲಿಕ್ಕೆ, ಜೀವನವನ್ನೇ ಟರ್ನ್ ಮಾಡಿಬಿಡುತ್ತೆ. ಒಂದು ವಾಕ್ಯ ಟಚ್ ಆದರೆ ಸಾಕು. ಏಕೆಂದರೆ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಎಂತಹ ಇಬ್ಬಾಯಿ ಕತ್ತಿಗಳನ್ನು ಅರಿತ ಮಾಡುವಂಥದ್ದು, ಕೀಳು ಮಧ್ಯೆ ಮಾಂಸಖಂಡಗಳನ್ನು ತೂರಿ ಹೋಗುವಂಥದ್ದು. ಅದು ಜೀವಂತ ವಾಕ್ಯ, ಜೀವವುಳ್ಳ ವಾಕ್ಯ, ಯಾವಾಗಲೂ ಕ್ರಿಯೆ ಮಾಡುವ ವಾಕ್ಯ. ಆ ವಾಕ್ಯ ನನ್ನಲ್ಲಿ ನಿನ್ನಲ್ಲಿ ಕ್ರಿಯೆ ಮಾಡುವಾಗ ಪ್ರಿಯರೇ, ಅದು ನನ್ನಲ್ಲಿ ಇರುವ ದುರ್ಗುಣ ದುರಭ್ಯಾಸಗಳನ್ನು, ನಿನ್ನಲ್ಲಿರುವ ದುರ್ಗುಣ ದುರಭ್ಯಾಸಗಳನ್ನು ಬೇಗನೆ ತೆಗೆದುಹಾಕ್ಬಿಡುತ್ತೆ. ಒಂದು ಧ್ಯಾನದಲ್ಲಿ ಭಾಗವಹಿಸಿದ ತಕ್ಷಣ ಎಷ್ಟೋ ಮಂದಿ ಅದರಿಂದ ಕೆಟ್ಟದರಿಂದೆಲ್ಲ ಹೊರಗಡೆ ಬಂದು ಯೇಸುವಿಗೆ ಸಾಕ್ಷಿಯಾಗಿ ಬದುಕುವವರಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಸಂತ ಪೌಲರು ಹೇಳೋದು, ಈಗ ಜೀವಿಸ್ತಾ ಇರೋನು ನಾನಲ್ಲ, ನನ್ನಲ್ಲಿ ಜೀವಿಸ್ತಾ ಇರೋದು ನನ್ನ ಕ್ರಿಸ್ತ ಯೇಸು. ಶಿಲುಬೆಗೆ ಜಡಿಯಲ್ಪಟ್ಟಿದ್ದೀನಿ, ನನ್ನ ಹಳೆಯ ಎಲ್ಲ ಸ್ವಭಾವಗಳು ಯೇಸುವಿನೊಂದಿಗೆ ಶಿಲುಬೆಗೆ ಜಡಿಯಲ್ಪಟ್ಟು ಈಗ ಹೊಸದು ಜನ್ಮ ತಾಳ್ತು. ಅದಕ್ಕೆ 2 ಕೊರಿಂಥ 5:17 ಹೇಳುತ್ತೆ, ಕ್ರಿಸ್ತನಲ್ಲಿ ಒಬ್ಬ ಬಂದಾಗ ಹೊಸ ಸೃಷ್ಟಿ, ಹಳೆಯದೆಲ್ಲ ಅಳಿಸಿ ಹೋಯಿತು, ಹೊಸದಿದೋ ಜನ್ಮ ತಾಳ್ತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಆದರೆ ನಾವು ಕೆಲವರು ಎಷ್ಟು ಧ್ಯಾನಕೂಟದಲ್ಲಿ ಭಾಗವಹಿಸಿದ್ರು ಹೆಂಗೋಗ್ತೀವಿ ಹಂಗೇನೇ ಬರೋದು. ಎಷ್ಟೋ ಸಲ ಬೈಬಲ್ ವಾಕ್ಯ ಓದಿರ್ತೀವಿ. ನನಗೆ ಒಂದು ಹುಡುಗಿನ ಗೊತ್ತು, ಚಿಕ್ಕ ಹುಡುಗಿ, ಅಷ್ಟು ದೊಡ್ಡ ವಯಸ್ಸೇನಿಲ್ಲ, 25-26 ವರ್ಷ. ಆ ಹುಡುಗಿಗೆ ತುಂಬ ಏನು ಹೇಳೋದು, ಅಪೋಸಿಟ್ ಸೆಕ್ಸ್ ಜೊತೆ, ಅಂದರೆ ಹುಡುಗರ ಜೊತೆ ಮಿಂಗ್ಲಾಗಲಿಕ್ಕೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಮಾತಾಡುವ ಹುಡುಗಿಯರಾದರೂ ಆ ಹುಡುಗಿಯರ ಹತ್ರ ಹೆಚ್ಚು ಮಾತಾಡೋಲ್ಲ. ಹುಡುಗಿ ಯಾರು ಫ್ರೆಂಡ್ಸೇ ಇಲ್ಲ ಅವಳಿಗೆ, ಹುಡುಗಿಯರ ಫ್ರೆಂಡ್ಸೇ ಇಲ್ಲ, ಬರೀ ಹುಡುಗರ ಫ್ರೆಂಡ್ಸೇ ಅವಳ ಇದರಲ್ಲಿರೋದು. ಅದು ಒಳ್ಳೆ ರೀತಿಯಲ್ಲಿದ್ದರೆ ಅದು ತಪ್ಪು ಅಂತ ನಾನು ಹೇಳಲ್ಲ. ಓಕೆ, ಒಳ್ಳೆ ರೀತಿ ಒಂದು ಹುಡುಗ ಹುಡುಗಿ ಚೆನ್ನಾಗಿ ಏನು ಪ್ರೇಯರ್ ಮಾಡುವವರು, ಚೆನ್ನಾಗಿ ಒಳ್ಳೆ ರೀತಿ ಒಳ್ಳೆ ಗೆಳೆತನದಲ್ಲಿ ಪ್ಯೂರ್ ಫ್ರೆಂಡ್ಶಿಪ್ಪಲ್ಲಿ ಇರೋದು
ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಹುಡುಗಿ ಯಾರ ಹತ್ರ ಎಲ್ಲ ಫ್ರೆಂಡ್ಶಿಪ್ ಇಟ್ಕೊಳ್ತಾಳೋ ಅವ್ರ ಹತ್ರ ಎಲ್ಲ ಕೆಟ್ಟ ಸಂಬಂಧದಲ್ಲೇ ಇರೋದು. ತಂದೆ ಪ್ರಾಯದಲ್ಲಿರುವವರು ಇರಲಿ, ಅವ್ರ ಹತ್ರನೂ ಕೆಟ್ಟ ಸಂಬಂಧನೇ. ಒಂದು ಟೀಚರ್ ಇರಲಿ, ಒಂದು ಟೀಚರ್ ಹತ್ರನೂ ಕೆಟ್ಟ ಸಂಬಂಧನೇ. ಹೇಗಾದರೂ ಅವ್ರನ್ನ ಎಂಥ ತಪ್ಪು ದಾರಿಗೆ ಇವಳನ್ನೇ ಎಳ್ಕೊಂಡ್ಬಿಡ್ತಾಳೆ ಇವಳು ಅಂತ ಒಂದು, ಅಂದರೆ ಆಕರ್ಷಣೆ ಆಗೋದು. ಅವಳು ನೋಡಲಿಕ್ಕೆ ಸಹ ಚೆನ್ನಾಗಿದ್ದಾಳೆ, ಅವಳ ಮಾತು ಕೂಡ ತುಂಬ ಸ್ವೀಟ್ ಅಂತ ಹೇಳ್ತಾರೆ, ಜೇನು ಸುರಿದಾಗೆ ಒಂದು ಮಾತು ಅಂತ ಹೇಳ್ತಾರಲ್ಲ, ಅಷ್ಟು ಚಂದ ಆ ರೀತಿ. ಹಾಗೆ ಆ ಹುಡುಗಿನ ನಾನೊಂದು ಧ್ಯಾನಕ್ಕೆ ಕಳಿಸಿದೆ. ಹೆಂಗೋದ್ಲು ಹಂಗೇ ಬಂದಳು. ಬಂದಮೇಲೂ ಅವಳಿಗೆ ಅಪ್ಪ ಅಮ್ಮ ತಪ್ಪು, ತಮ್ಮ ತಪ್ಪು, ಕುಟುಂಬದಲ್ಲಿ ಎಲ್ಲರೂ ತಪ್ಪು, ಎಲ್ಲ ತಪ್ಪು 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 ತಪ್ಪು, ನಾನು ಮಾತ್ರ ಸರಿ. ನಾನು ಹೇಳೋದು, ನೀನು ಮತ್ತೆ ಧ್ಯಾನದಲ್ಲಿ ಹೋಗಿ ಏನು ಕಲ್ತ್ಕೊಂಡು ಬಂದೆ, ನೀನು ಏನು ಆ ಧ್ಯಾನದಲ್ಲಿ ಪಡ್ಕೊಂಡೆ? ಅಯ್ಯೋ ವಾವ್, ತುಂಬ ಚೆಂದ ಆಯಿತು. ತುಂಬ ಮಂದಿಗೆ ಧ್ಯಾನಕ್ಕೆ ಹೋದರೆ ಅದೇ ಅನಿಸೋದು, ವಾವ್ ವಾವ್ ಅಲ್ಲ, ಆ ದೇವ್ರ ವಾಕ್ಯ ನನ್ನಲ್ಲಿ ಕ್ರಿಯೆ ಮಾಡಬೇಕು, ನನ್ನನ್ನು ತೊಳೆದು ಶುದ್ಧೀಕರಿಸಬೇಕು, ನನ್ನನ್ನು ಹೊಸತನದಲ್ಲಿ ತುಂಬಿಸಬೇಕು, ಹೊಸ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸಬೇಕು. ಅದು ಬಿಟ್ಟು ವಾವ್, ಆ ಫಾದರೊಂದು ಪ್ರಸಂಗ ಮಾಡಿದ್ರು, ಆಸಮ್ ಅಂತ ಚಂದ ಇತ್ತು. ಚಂದ ಅಲ್ಲ, ಬದಲಾವಣೆಯ ಮಾರ್ಗವಾಗಬೇಕು. ಅದು ಆಕರ್ಷಣೆ ಅಲ್ಲ. ಒಂದು ಏನು ಹೇಳೋದು, ಒಂದು ಮಳೆ ಬಂದ ತಕ್ಷಣ ವಾತಾವರಣ ಎಲ್ಲ ಸ್ವಲ್ಪ ಕೂಲ್ ಆಗುತ್ತಲ್ಲ, ಮತ್ತೆ ಬಿಸಿಲು ಬಂದರೆ ಸೆಕೆ ಆಗುತ್ತಲ್ಲ, ಅದಲ್ಲ. ನೀನು ಒಂದು ಧ್ಯಾನದಲ್ಲಿ, ನೀನು ಒಂದು ಧ್ಯಾನದಲ್ಲಿ ಭಾಗವಹಿಸಿ ಆ ಧ್ಯಾನದಿಂದ ಹೊರಗಡೆ ಬಂದ ಮೇಲೆ ನಾವು ಹೋಗೋದು ಅದೇ ಜಾಗಕ್ಕಾದರೂ, ನಾವು ಪರಿಚಯ ಪಡೋದು ಅದೇ ವ್ಯಕ್ತಿಗಳಾದರೂ, ನಾವು ಅದೇ ಆ ವಾತಾವರಣದಲ್ಲೇ ನೀನು ಇದ್ದರೂ ಕೂಡ ನೀನು ಬದಲಾಗಿರಬೇಕು. ಅದು ಧ್ಯಾನಕೂಟದ ಪ್ರಭಾವ. ವಾವ್ ಎಂಥ ಚೆನ್ನಾಗಿತ್ತು ಅಂತ ಹೇಳಿ ಬರೋದು ಧ್ಯಾನಕೂಟದ ಇದಲ್ಲ. ಓಕೆ, ಅಂದರೆ ನೀನು ಭಾಗವಹಿಸಿಲ್ಲ ಅದರಲ್ಲಿ, ಬರೀ ಕೇಳದೆ ಅಷ್ಟೇ, ಇಲ್ಲಿ ತಗೊಂಡಿಲ್ಲ, ಕೇಳಿದೆ. ಅವರು ಹೇಳುವ ಜೋಕ್ಸ್ ಕೇಳಿದೆ, ಅವರು ಹೇಳುವ ಒಳ್ಳೆತನ ಕೇಳಿದೆ, ಎಲ್ಲವನ್ನು ಕೇಳಿಕೊಂಡೆ, ಅದನ್ನು ಅಳವಡಿಸ್ಕೊಂಡಿಲ್ಲ ಅಂತ ಹೇಳೋದು ಅದು ಸತ್ಯ. ಅರ್ಥ ಆಗ್ತಾ ಉಂಟಲ್ಲ? ನೀನು ಬದಲಾಗಬೇಕು ಪ್ರಿಯರೇ. ಇವತ್ತು ತುಂಬ ಪ್ರಾರ್ಥನೆಗಳು ನಾವು ಕೇಳ್ತಾ ಇದ್ದೀವಿ. ಪ್ರಕಾಶ್ ಬ್ರದರ್ದು ಪ್ರಾರ್ಥನೆ ಇರ್ಬೋದು, ಅಥವಾ ತುಂಬ ಫಾದರ್ ಡ್ಯಾನಿಯಲ್ದು ಪ್ರಾರ್ಥನೆ ಇರ್ಬೋದು, ಫಾದರ್ ಡಾಮಿನಿಕ್ದು ಸೇವರ್ದು ಪ್ರಾರ್ಥನೆ ಇರ್ಬೋದು, ಫಾದರ್ ಫ್ರಾಂಕ್ಲಿನ್ ಪ್ರಾರ್ಥನೆ ಇರ್ಬೋದು. ತುಂಬ ಮಂದಿದು ಪ್ರಾರ್ಥನೆ ಕೇಳ್ತಾ ಇರ್ತೀವಿ. ತುಂಬ ಸಿಸ್ಟರ್ಸ್ದು, ಫಾದರ್ಸ್ದು ಎಲ್ಲ ಪ್ರೇಯರ್ನ ಕೇಳ್ತೀವಿ ನಾವು. ಬ್ರದರ್ ಟಿ ಕೆ ಜಾರ್ಜ್ದು ಈಗ ಇತ್ತೀಚೆಗೆ ಅವರು ತೀರಿ ಹೋಗಿ 1 ವರ್ಷ ಹತ್ರ ಆಗೋಕ್ಕೆ ಬಂತು. ಇತ್ತೀಚಿನ ದಿನಗಳಲ್ಲಿ ಅವರ ವ್ಯೂವರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾವು ಎಲ್ಲೋದ್ರೂ ಬ್ರದರ್ ಹೇಳಿದ ಹಾಕಿದ ಟಾಕ್ನ, ಆ ರೆಕಾರ್ಡ್ನ ನಾವು ಕೇಳ್ತಾ ನಾವು ಟ್ರಾವೆಲ್ ಮಾಡ್ತೀವಿ ಅಂತ. ಅಂದರೆ ಅದೆಲ್ಲ ನಾವು ಕೇಳ್ತೀವಿ, ಅಳವಡಿಸ್ಕೊಳ್ತಾ ಇದ್ದೀವಾ? ಅದು ನಮಗೆ ತುಂಬ ಇಂಪಾರ್ಟೆಂಟು ಪ್ರಿಯರೇ. ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ದೇವರ ವಾಕ್ಯದ ಶಕ್ತಿ ನಮಗೆ ಗೊತ್ತಾಗೋದು, ಅದರ ಅರ್ಥ ನಮಗೆ ಗೊತ್ತಾಗೋದು. ಯೇಸು ಹೇಳ್ತಾರೆ, ನಿನಗೆ ದೇವರ ವಾಕ್ಯದ ಶಕ್ತಿ ಗೊತ್ತಿಲ್ಲ, ಅದರ ಅರ್ಥ ಗೊತ್ತಿಲ್ಲ, ಆದ ಕಾರಣನೇ ನೀನು ಪಾಪ ಮಾಡ್ತಾ ಇದ್ದೀಯಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನೀನು ಒಂದು ಕ್ಷಣ ಯೇಸುವಿಗಾಗಿ ನಿನ್ನ ಹೃದಯದ ಬಾಗಿಲನ್ನು ಒಂದು ಸಲ ತೆಗೆದುಕೊಟ್ಟು ನೋಡು. ಪ್ರಕಟಣೆ 3:19-20 ಹೇಳುತ್ತೆ, ನಾನು ನಿನ್ನ ಬಾಗಿಲನ್ನು ತಟ್ಟುತ್ತಾ ಇದ್ದೀನಿ, ನೀನು ತೆರೆದು ಕೊಟ್ಟರೆ ನಾನು ಒಳಗೆ ಬರ್ತೀನಿ, ಊಟ ಮಾಡ್ತೀನಿ, ತಂಗ್ತೀನಿ, ನಿನ್ನ ಜೊತೆನೇ ನಾನು ವಾಸ ಮಾಡ್ತೀನಿ. ತೆರೆದು ಕೊಡಲಿಕ್ಕೆ ನೀನು ರೆಡಿ ಇದ್ದೀವಾ? ತೆರೆದು ಕೊಟ್ಟಾಗ ಮಾತ್ರನೇ ಯೇಸು ಬಂದು ನಿನ್ನ ಹೃದಯದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕೇ ಯೋಹನ್ನ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಯಾವತ್ತಿಗೂ ಕತ್ತಲೆಯಲ್ಲಿ ಸಂಚರಿಸುವುದಿಲ್ಲ. ನಾನೇ ಲೋಕದ ಬೆಳಕು, ನಾನೇ ಇಡೀ ಜಗತ್ತಿಗೆ ಜ್ಯೋತಿ. ಈ ಜಗಜ್ಯೋತಿಯನ್ನು ಹಿಂಬಾಲಿಸಿ ನಡೆಯುವವನು ಯಾವತ್ತಿಗೂ ಪಾಪವೆಂಬ ಕತ್ತಲೆಯಲ್ಲಿ ಅವನು ಜೀವಿಸಲಿಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಏಕೆಂತ ಹೇಳಿದರೆ ಪ್ರಿಯರೇ, ಆ ಪಾಪ ಇಟ್ಕೊಂಡೆ, ಆ ಕೋಪ ಇಟ್ಕೊಂಡು, ಆ ದ್ವೇಷ ಇಟ್ಕೊಂಡು, ಆ ಅಸೂಯೆ ಇಟ್ಕೊಂಡು, ಆ ಹೊಲಸಿಟ್ಕೊಂಡೆ ನೀನು ಇವತ್ತು ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರೋದು, ಯೇಸುವಿನ ಶರೀರವನ್ನು ರಕ್ತವನ್ನು ಸ್ವೀಕರಿಸ್ತಾ ಇರೋದು. ದೇವರ ವಾಕ್ಯ ಹೇಳುತ್ತೆ, ಪಾಪ ಇಟ್ಟುಕೊಂಡು ಪರಮಪ್ರಸಾದವನ್ನು ಸ್ವೀಕರಿಸಿದ ಯುವದಾಸನೊಳಗೆ ಸೈತಾನ ಹೋದ. ಹಾಗಾಗಿ ಅವನು ಹೋಗಿ ಯೇಸುವನ್ನು ಹಿಡಿದುಕೊಡ್ಲಿಕ್ಕೆ ಹೋಗಿದ್ದವನು. ಅರ್ಥ ಆಗ್ತಾ ಉಂಟಲ್ಲ?
ಪರಮಪ್ರಸಾದ ಸ್ವೀಕರಿಸುವಾಗ ನಾನು ನೀನು ಒಂದು ಒಳ್ಳೆ ಪಾಪ ನಿವೇದನೆ ಮಾಡಬೇಕು, ಕನ್ಫೆಷನ್ ಮಾಡಬೇಕು. ಕನ್ಫೆಷನ್ ಮಾಡಿ ಯೇಸುವಿಗೆ ಶರಣಾಗಿ ನಾನು ನೀನು ಆ ಪರಮಪ್ರಸಾದವನ್ನು, ಪರಿಶುದ್ಧವಾದ ಯೇಸುವಿನ ಶರೀರ ಮತ್ತು ರಕ್ತವನ್ನು ನಾನು ನೀನು ಸ್ವೀಕರಿಸಲಿಕ್ಕೆ ತಯಾರಾಗಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನನಗೂ ನಿನಗೂ ಗೊತ್ತು, ಯೇಸುವಿನಿಂದ ದೂರ ಹೋಗಲಿಕ್ಕೆ, ಆ ಯೇಸುವಿನ ಬೆಳಕಿನಿಂದ ದೂರ ಹೋಗಲಿಕ್ಕೆ, ಆ ಕತ್ತಲೆಯಲ್ಲಿ ಜೀವನ ನಡೆಸಲಿಕ್ಕೆ ನಾನು ನೀನು ಯೇಸುವಿನಿಂದ ದೂರ ಹೋಗಿ ಏನೆಲ್ಲ ಮಾಡಿದ್ದೀವಿ. ಅದರಿಂದ ಹೊರಗಡೆ ಬರೋಣ ಪ್ರಿಯರೇ. ಒಳ್ಳೆಯ ನಡತೆ ತುಂಬ ಒಳ್ಳೆಯ ಜೀವನವನ್ನು ಕೊಡುತ್ತೆ. ಹೇಗೆ ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡುತ್ತೋ ಹಾಗೆಯೇ ಒಳ್ಳೆಯ ಗುಣನಡತೆ ಕೂಡ ಒಳ್ಳೆಯ ಏನು ಹೇಳೋದು, ಒಂದು ಭರವಸಾ ಜೀವನವನ್ನು, ಒಂದು ಆಶೀರ್ವಾದದ ಜೀವನವನ್ನು ನನಗೂ ನಿನಗೂ ಕೊಡುತ್ತೆ. ನಾನು ನೀನು ಏನು ಪರಮ ಪರಿಶುದ್ಧರು ಮೇಲೆಯಿಂದ ಇಳಿದು ಬಂದವರಲ್ಲ. ಯೋಚನೆಯಲ್ಲಿ, ವಾಕ್ಯದಲ್ಲಿ, ಕ್ರಿಯೆಯಲ್ಲಿ ನಾನು ನೀನು ಅಲ್ಪ ತಪ್ಪುಗಳು ಮಾಡ್ಬೋದು. ಓಕೆ, ಆಗಲೇ ಪಶ್ಚಾತ್ತಾಪಪಟ್ಟು ವಾಪಸ್ ಬರೋದು. ಯೇಸುವೆ ಸಾರಿ, ನಾನು ಮಾಡಿದ್ದು ತಪ್ಪಾಯಿತು, ಸಾರಿ, ಐ ಲವ್ ಯು ಜೀಸಸ್, ಐ ಲವ್ ಯು, ನಾನು ನಿನ್ನ ಮಗು ಸ್ವಾಮಿ, ನನ್ನನ್ನು ಅಪ್ಕೋ. ಬಂದೆ ಯೇಸುವೆ, ನಿನ್ನ ಸನ್ನಿಧಿಗೆ ಪುನಃ ಬಂದಿದ್ದೀನಿ, ನನ್ನನ್ನು ಸ್ವೀಕರಿಸು. ಯೇಸು ಹತ್ರ ಕೇಳುವ, ಅವರ 2 ಕರಗಳು, ಗಾಯವುಳ್ಳ ಕರಗಳನ್ನ ಚಾಚಿ ನಿನ್ನನ್ನು ಅಪ್ಕೊಳ್ತಾರೆ ಪ್ರಿಯರೇ. ಅದು ಯೇಸು. ಅದಕ್ಕೆ ಯೇಸು ಹೇಳಿದ್ದು, ಹೆತ್ತ ತಾಯಿ ನಿನ್ನನ್ನು ಮರೆತರೂ ನಾನು ನಿನ್ನನ್ನು ಮರೆಯಲ್ಲ. ನೋಡಿ, ನಿನ್ನ ತಾಯಿ ಈ ಲೋಕದಲ್ಲಿ ಪ್ರೀತಿ ಮಾಡುವಷ್ಟು ಬೇರೆ ಯಾರು ನಿನ್ನನ್ನು ಪ್ರೀತಿ ಮಾಡೋಕ್ಕಾಗಲ್ಲ. ನಿಜ ಅದು. ಒಂದು ತಾಯಿಗೆ ಮಾತ್ರ ತನ್ನ ಮಗುನ ಅಷ್ಟು ಮಾತ್ರ ಹೃದಯದಿಂದ ಪ್ರೀತಿ ಮಾಡೋಕ್ಕಾಗೋದು. ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಷ್ಟು ಪ್ರೀತಿ ಮಾಡಲಿಕ್ಕೆ. ಅಂಥ ತಾಯಿನೇ ನಿನ್ನನ್ನು ಮರೆತು ಹೋದರೂ, ನಿನ್ನನ್ನು ಬೀದಿ ಬದಿಗೆ ಬಿಸಾಕಿದ್ರು, ಕಸದ ತೊಟ್ಟಿಯಲ್ಲಿ ಎಸ್ತು ಹೋದರೂ ಕೂಡ ಯೇಸು ಹೇಳ್ತಾರೆ, ನಾನು ನಿನ್ನನ್ನು ಮರೆಯಲ್ಲ. ಹೆತ್ತವರು ತೊರೆದರೇನು, ಕರ್ತನು ನಿನ್ನನ್ನು ಪೊರೆಯದಿರುವನೆ ಅಂತ ಹೇಳಿ 27ನೇ ಕೀರ್ತನೆ ಹೇಳುತ್ತೆ. ಅವರ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದಾರೆ, ಕಣ್ಮಣಿಯಂತೆ ಕಾಪಾಡ್ತಾರೆ, ನಿನ್ನನ್ನು ಹೆಸರಿಡಿದು ಕರೀತಾರೆ. ಏಕೆಂದರೆ ನಾನು ನೀನು ಅವರಿಗೆ ಅಮೂಲ್ಯರು. ನೋಡಿ, ಎಷ್ಟು ಪ್ರೀತಿಯಿಂದ ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ, ಪ್ರಪಂಚದಲ್ಲಿರುವ 840 ಕೋಟಿ ಜನರಲ್ಲಿ ಒಬ್ಬರ ಕಣ್ಣಿನ ಇದರಂತೆ ಗುರುತಿನಂತೆ ಇನ್ನೊಬ್ಬರ ಕಣ್ಣಿನ ಗುರುತಿಲ್ಲ, ಒಬ್ಬರ ಕೈ ರೇಖೆಯಂತೆ ಇನ್ನೊಬ್ಬರ ಕೈ ರೇಖೆ ಇಲ್ಲ. 840 ಕೋಟಿ ಜನರಿದ್ದರೂ ಆ 840 ಕೋಟಿಯ ಜನರು ಕಣ್ಣಿನ ರೇಖೆ, ಕೈಯ ರೇಖೆ ಎಲ್ಲವೂ ವಿಧವಿಧವಾದುದು. ಯಾವತ್ತೂ ಅದು ಒಂದೇ ಥರ ಇಲ್ಲ. ಹಾಗಾಗಿ ನಾನು ನೀನು ಯಾವಾಗಲೂ ಪ್ರತ್ಯೇಕವಾಗಿ ಒಂದು ಡಿಫ್ರೆಂಟಾಗಿ, ಅಮೂಲ್ಯವಾಗಿ, ಯುನೀಕಾಗಿ ನಿನ್ನನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಇದನ್ನು ನಾವು ತುಂಬ ಟಾಕಲ್ಲಿ ಕೇಳಿದ್ದೀವಿ, ತುಂಬ ಧ್ಯಾನಕೂಟದಲ್ಲಿ ಭಾಗವಹಿಸಿದಾಗಲೂ ಅನೇಕರು ಹೇಳಿದ್ದಾರೆ. ಎಲ್ಲ ಗೊತ್ತಿದೆ ನಮಗೆ. ಗೊತ್ತಿದ್ದು ಪುನಃ ನಾವು ತಪ್ಪು ಮಾಡ್ತಾ ಇದ್ದೀವಂದರೆ ಆ ಪ್ರೀತಿಯನ್ನು ನಾನು ನೀನು ಅನುಭವಿಸ್ತಾ ಇಲ್ಲ. ಯೇಸುವಿನ ಪ್ರೀತಿಯನ್ನು, ಆ ಸ್ವರ್ಗೀಯ ಪ್ರೀತಿಯನ್ನು ನಾನು ನೀನು ಅನುಭವಿಸಬೇಕು ಪ್ರಿಯರೇ. ಆ ಪ್ರೀತಿಯಲ್ಲಿ ನಾವು ತೇಲಾಡಬೇಕು, ಆ ಪ್ರೀತಿಯೊಳಗೆ ನಾವು ಈಜಾಡಬೇಕು, ಆ ಪ್ರೀತಿಯನ್ನು ರುಚಿಸಬೇಕು. ಅದಕ್ಕೆ ಕೀರ್ತನೆ 34:8 ಹೇಳುತ್ತೆ, ರುಚಿಸಿ ನೋಡು ಪ್ರಭುವಿನ ಮಾಧುರ್ಯವನ್ನು. ಟೇಸ್ಟ್ ಮಾಡಬೇಕು ನಾವು ಯೇಸುವಿನ ಆ ಮಾಧುರ್ಯವನ್ನು, ಆ ಪ್ರೀತಿಯನ್ನು, ಆ ಕರುಣೆಯನ್ನು ನೀನು ರುಚಿಸು. ಆಗ ಮಾತ್ರ ನನಗೂ ನಿನಗೂ ಒಳ್ಳೆಯ ಮಗನಾಗಿ, ಒಳ್ಳೆಯ ಮಗಳಾಗಿ ಜೀವಿಸಲಿಕ್ಕೆ ಆಗುತ್ತೆ. ನಿನ್ನ ಹೃದಯ ಕರುಣೆಯುಳ್ಳ ಹೃದಯ ಆಗಬೇಕು. ಒಬ್ಬರನ್ನ ನೋಯಿಸಿ ಅದರಲ್ಲಿ ಸಂತೋಷ ಪಡುವ ಹೃದಯ ನಿಂದು ಆಗಬಾರ್ದು. ಒಬ್ಬರ ಹೆಸರನ್ನು ಹಾಳು ಮಾಡಿ, ಒಬ್ಬರ ಹೆಸರನ್ನು ಕೆಡಿಸಿ, ಒಬ್ಬರನ್ನು ಬೀದಿಗೆ ತಂದು ಅವರನ್ನು ಜೀವಂತವಾಗಿರುವಾಗಲೇ ವಿವಸ್ತ್ರವಾಗಿ ಮಾಡಿ ಅದರಲ್ಲಿ ಆನಂದ ಪಡುವ ಮನುಷ್ಯರು ನೀನು ಆಗಬಾರ್ದು. ಇಡೀ ಲೋಕ ಇವತ್ತು ಸುಳ್ಳು, ಕಪಟ, ಮೋಸ, ವಂಚನೆಯ ದುರಾತ್ಮನ ಶಕ್ತಿಯಲ್ಲಿ ತುಂಬಿರುವಾಗ, ಅತ್ಯಾಚಾರದ ದುರಾತ್ಮನ ಶಕ್ತಿಯಲ್ಲಿ ತುಂಬಿರುವಾಗ, ಯೇಸುವಿನ ಮಕ್ಕಳಾದ, ಸ್ವಕೀಯ ಜನರಾದ, ಯೇಸುವಿನ ಮುದ್ದು ಮಕ್ಕಳಾದ ನೀನು ಯೇಸುವಿನ ಕರುಣೆಯಲ್ಲಿ ತುಂಬಿ ಒಳ್ಳೆಯ ಮಗನಾಗಿ, ಒಳ್ಳೆಯ ಮಗಳಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು. ಸಾಧ್ಯವಾಗುತ್ತೆ. ಯೇಸು ಹೇಳ್ತಾರೆ, ಬೇರೆಯವರಿಗೆ ಹಸಿದಿದ್ರೆ ನೀನು ಅನ್ನ ಕೊಡು, ದಾಹಗೊಂಡವನಾಗಿರುವಾಗ ನೀರು ಕೊಡು, ಬಟ್ಟೆ ಇಲ್ಲದೆ ಇರುವಾಗ ನೀನು ಅವರಿಗೆ ಮಾನ ಮುಚ್ಚು, ಅವರು ಸೆರೆಮನೆಯಲ್ಲಿ ಇರುವಾಗ ನೀನು ಸಂಧಿಸಲಿಕ್ಕೆ ಹೋಗು, ರೋಗಿಯಾಗಿರುವಾಗ ನೀನು ಔಷಧೋಪಚಾರ ಕೊಡು, ನೀನು ಮಾಡು, ಅವರಿಗೆ ಸೇವೆ ಮಾಡು. ಇದೆಲ್ಲ ಮಾಡುವಾಗ ನೀನು ನನಗೆ ಮಾಡಿದಾಗೆ,
ನನಗೆ ಮಾಡಿದಾಗೆ. ನಿನ್ನ ನೆರೆಹೊರೆಯವರನ್ನು ನೀನು ಪ್ರೀತಿಸುವಾಗ ನಿನ್ನಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಅಂತ ಹೇಳುವ ಆಜ್ಞೆಯನ್ನು, ಎಲ್ಲ 10 ಆಜ್ಞೆಗಳು ಅಡಕಗೊಂಡಿರುವ ಆ ಮಹಾ ಆಜ್ಞೆಯನ್ನು ನಾನು ನೀನು ಅನುಸರಿಸುವಾಗ ಪ್ರಿಯರೇ, ಅನುಸರಿಸುವಾಗ ನನಗೂ ನಿನಗೂ ಒಳ್ಳೆಯ ಮಗನಾಗಿ ಒಳ್ಳೆಯ ಮಗಳಾಗಿ ಜೀವಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ನೆರೆಹೊರೆಯವರನ್ನು ಪ್ರೀತಿಸುವಾಗ, ನೆರೆಹೊರೆಯವರಿಗೆ ಸಹಾಯ ಮಾಡುವಾಗ ಯೇಸುವಿಗೆ ನಾನು ನೀನು ಮಾಡಿದಂತೆ, ಯೇಸುವಿಗೆ ನಾನು ನೀನು ಮಾಡಿದಂತೆ ಇವತ್ತೊಂದು ಜನಾಂಗ, ದೊಡ್ಡ ಜನಾಂಗ ರೂಪುಗೊಳ್ತಾ ಇದೆ. ಇಡೀ ಪ್ರಪಂಚದಾದ್ಯಂತ ದೇವರೇ ಇಲ್ಲ ಅಂತ ಹೇಳ್ಕೊಂಡು ಹೋಗುವವರು. ದೇವರು ಇಲ್ಲದಿದ್ದರೆ ನಾನು ನೀನು ಹೇಗಿರ್ತೀವಿ? ದೇವರೇ ಇಲ್ಲದಿದ್ದರೆ ಈ ಪ್ರಪಂಚ ಹೇಗೆ ನಡೀತದೆ? ದೇವರೇ ಇಲ್ಲ ಅಂತ ಹೇಳುವವರಲ್ಲಿ ಆ ಒಂದು ಆತ್ಮಸಾಕ್ಷಿಯೇ ಇರೋದಿಲ್ಲ ಪ್ರಿಯರೇ. ದೇವರಾತ್ಮನೇ ನೆಲೆಸಿರೋದಿಲ್ಲ. ನಾನು ಹೇಳೋದು, ನಮ್ಮ ಕುಟುಂಬದಲ್ಲಿ, ನಮ್ಮ ವಂಶದಲ್ಲಿ ಅಂಥೊಂದು ವ್ಯಕ್ತಿ ಇಲ್ಲದೆ ಇರುವ ಹಾಗೆ ನಾವು ಪ್ರಾರ್ಥಿಸುವ. ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತ ಹೇಳಿದರೆ, ನಮ್ಮ ಮೊಣಕಾಲು ಒಂಟೆಯ ಗೊರಸಿನಾಗಿ ಆಗಬೇಕು. ಮೊಣಕಾಲು ಊರಿ ಕೈ ಮೇಲೆ ಹಾಕಿ ಸ್ತುತಿ ಮಾಡೋದು, ಯಾವಾಗಲೂ ಸಮಯ ಸಿಕ್ಕುವಾಗಲೆಲ್ಲ ಸ್ತುತಿ ಮಾಡೋದು. ಯೇಸುವೆ ಇವರನ್ನು ಸಮರ್ಪಿಸ್ತೇನೆ, ಅವರು ವಿಶ್ವಾಸದ ವರದಲ್ಲಿ ತುಂಬಿದಕ್ಕಾಗಿ ಸ್ತೋತ್ರ. ಯೇಸುವೆ ನನ್ನ ಬಾಳ ಸಂಗಾತಿಯನ್ನು ಸಮರ್ಪಿಸ್ತೇನೆ, ವಿಶ್ವಾಸದ ವರದಲ್ಲಿ ತುಂಬಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ ನನ್ನ ಮಕ್ಕಳನ್ನು ಸಮರ್ಪಿಸ್ತೇನೆ, ಪ್ರಾರ್ಥಿಸುವ ಮಕ್ಕಳಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನನ್ನ ಕುಟುಂಬದ ಕೊರತೆಗಳು, ಬಲಹೀನತೆಗಳು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಹೇಳಿ ಸ್ತುತಿ ಮಾಡುವಾಗ ಸ್ತುತಿಯ ಸಿಂಹಾಸನದಲ್ಲಿ ವಾಸ ಮಾಡುವ ದೇವನು, ಸ್ತುತಿಗೆ ಯೋಗ್ಯನು ಪಾತ್ರನೂ ಆದ ಪ್ರಭು ಯೇಸು ನಮ್ಮ ಕುಟುಂಬಗಳನ್ನು, ನಮ್ಮ ಬೇಡಿಕೆ ಕೋರಿಕೆಗಳನ್ನು ಸ್ವರ್ಗೀಯ ದ್ವಾರ ತೆರೆದು ತುಂಬಿ ತುಳುಕಿ ಅದುಮಿ ಕುಲಿಕೆ ಆಶೀರ್ವದಿಸ್ತಾರೆ ಪ್ರಿಯರೇ. ಹಾಗೆ ನನ್ನ ಪ್ರಾರ್ಥನೆ, ಬೇಡಿಕೆ ಕೋರಿಕೆಗಳು ಈಡೇರ್ತಾ ಹೋಗುವಾಗ ನನಗೂ ನಿನಗೂ ಕೆಟ್ಟ ಹಾದಿಯಲ್ಲಿ, ಕತ್ತಲೆಯ ಹಾದಿಯಲ್ಲಿ ಸಂಚರಿಸಲಿಕ್ಕೆ, ಚಲಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ. ನಾನು ದೇವರ ಹತ್ರ ಯಾವಾಗಲೂ ಬೇಡೋದು ಒಂದೇ, ಕೊನೆಯ ಉಸಿರವರೆಗೆ ನಿನ್ನ ಸಾಕ್ಷಿಯಾಗಿ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ವಂಶವನ್ನು ಆಶೀರ್ವದಿಸಿರಿ ಸ್ವಾಮಿ. ಕೊನೆಯ ಉಸಿರವರೆಗೆ ನಿಮ್ಮ ವಾಕ್ಯದಂತೆ ಜೀವಿಸಲು, ನಿಮ್ಮ ವಾಕ್ಯವನ್ನು ಅನೇಕರಿಗೆ ಕೊಡಲು, ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಯೇಸುವೆ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ವಂಶವನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ನನ್ನ ಪ್ರೀತಿ ಪಾತ್ರರನ್ನು ಆಶೀರ್ವದಿಸಿರಿ. ಎಷ್ಟು ಮಂದಿ ಪ್ರಾರ್ಥನೆ ಕೇಳ್ಕೊಳ್ತಾರ, ಅಷ್ಟು ಮಂದಿಯನ್ನು ಪ್ರತಿದಿನ ಟ್ರಾವೆಲಿಂಗಲ್ಲಿ ಇರ್ಬೋದು, ಮನೆಯಲ್ಲಿ ಇರಲಿ ಅಥವಾ ಎಲ್ಲ ಸಮಯದಲ್ಲೂ ಸಮರ್ಪಿಸ್ತೇನೇ ಇರ್ತೀನಿ. ಏಕೆಂದರೆ ನನ್ನಲ್ಲಿ ಬೇರೆ ಏನು ಆಸ್ತಿಪಾಸ್ತಿ ಇಲ್ಲ. ನನ್ನಲ್ಲಿರುವ ಆಸ್ತಿಪಾಸ್ತಿ ಯೇಸು ಮಾತ್ರ. ನನ್ನಲ್ಲಿರೋದು ಎಲ್ಲವೂ ಯೇಸು ಮಾತ್ರ. ನನಗೆ ಯೇಸು ಮಾತ್ರ ಗೊತ್ತು. ಯಾವ ಇನ್ಫ್ಲುಯೆನ್ಸ್ ಇಲ್ಲ. ನನ್ನ ಹತ್ರ ಯಾವಾಗಲೂ ಎಲ್ಲರೂ ಕೇಳ್ತಾರೆ, ಹೇಗೆ ನೀವು ಮಕ್ಕಳನ್ನೆಲ್ಲ ಓದಿಸ್ತೀರಾ? ನಾನು ಹೇಳೋದು, ಯೇಸು ಓದಿಸ್ತಿದ್ದಾರೆ, ನಾವು ಓದಿಸ್ತಾ ಇಲ್ಲ. ನಾನಾಗಲಿ ನನ್ನ ಗಂಡನಾಗಲಿ ಏನು ಮಾಡ್ತಾ ಇಲ್ಲ, ಎಲ್ಲವೂ ಮಾಡ್ತಾ ಇರೋದು ಯೇಸು. ನಮಗೆ ನಮ್ಮ ಜೀವನದಲ್ಲಿ ಅದ್ಭುತಗಳು ಸಂಭವಿಸುವ ಹಾಗೆ ಮಾಡ್ತಾ ಇರೋದು ಯೇಸು. ನಮ್ಮ ಕುಟುಂಬಕ್ಕೆ ಒದಗಿಸಿ ಪೂರೈಸಿ ಕೊಡ್ತಾ ಇರೋದು ಯೇಸು. ಎಲ್ಲರೂ ಕೇಳ್ತಾರೆ, ಇಷ್ಟೊಂದು ಮಕ್ಕಳನ್ನ ನೀವು ಉಳಿಸಿದಿರಲ್ಲ ಗರ್ಭಪಾತದಲ್ಲಿ, 1999 ಮಕ್ಕಳನ್ನ ಹೇಗೆ ಉಳಿಸಿದ್ರಿ ಗರ್ಭಪಾತದಿಂದ? ನಿಮಗೆ ಏನು ಪ್ರಾಬ್ಲಮ್ ಫೇಸ್ ಮಾಡಲಿಕ್ಕೆ ಬಂದಿಲ್ವಾ? ಕೆಲವೊಂದು ಅಲ್ಪ ಸ್ವಲ್ಪ ಬರ್ತದೆ, ಅದೆಲ್ಲ ಯೇಸುನೇ ನೋಡ್ಕೊಳ್ತಾ ಇದ್ದಾರೆ. ಯೇಸು ನಮ್ಮನ್ನು ನಡೆಸ್ತಾ ಇದ್ದಾರೆ. ನಾವು ಯೇಸುವಿನ ಆ ಬೆಳಕಿನ ಹಿಂದೆ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಮಗೆ ಏನೂ ಗೊತ್ತಿಲ್ಲ, ಅಂಥ ಲೋಕಮಯವಾದ ಜ್ಞಾನ ಇಲ್ಲ. ನನಗೆ ಚಿಕ್ಕದರಿಂದಲೇ, ನಾನು ಸ್ಟೂಡೆಂಟ್ ಲೈಫಲ್ಲಿ ಇರುವಾಗದಿಂದಲೇ ನಾನು ಏನು ನ್ಯೂಸ್ ನೋಡೋದು, ಪತ್ರ ಓದೋದು ಅದೇನೂ ಇಲ್ಲ. ಆದರೂ ಕ್ವಿಜ್ ಕಾಂಪಿಟೇಷನ್ಲಿ ಫಸ್ಟ್ ಪ್ರೈಸ್ ಹೊಡಿತಿದ್ದೆ. ಏಕೆಂದರೆ ಆ ಕಾಂಪಿಟೇಷನ್ ಬರುವಾಗ ಬರೋ ಬುಕ್ಕೆಲ್ಲ ಓದೋದು. ನಾನೊಂಥರ ಬುಕ್ ವರ್ಮ್. ಯಾವುದು ಬೇಕೋ ಅದಕ್ಕೆ ಮಾತ್ರ ಓದಿ ಫಸ್ಟ್ ಪ್ರೈಸ್ ತರೋದು, ಫಸ್ಟ್ ರ್ಯಾಂಕ್ ತರೋದು, ಆ ರೀತಿ ಒಂಥರ ಬುಕ್ ವರ್ಮ್. ಹಾಗಾಗಿ ನನಗೆ ಲೋಕಮಯವಾದ ಜ್ಞಾನ ನನಗೆ ಅವಶ್ಯಕತೆ ಇದೆ ಅಂತ ನನಗೆ ಅನಿಸಲ್ಲ. ಈಗ ಬ್ರದರ್ ಇರುವಾಗಲೇ ಸ್ವಲ್ಪ ತಿಂಗಳು ಮೊದಲಿಂದಲೇ TV ರೀಚಾರ್ಜ್ ಮಾಡಿಲ್ಲ ನಾವು. ಈಗ ಬ್ರದರ್ ಹೋಗಿ 1 ವರ್ಷ ಆಗಲಿಕ್ಕೆ ಬಂತು, ಇನ್ನೂ ರೀಚಾರ್ಜೇ ಮಾಡಿಲ್ಲ. ಯಾಕೆಂದರೆ ನಾನು ಮನೆಯಲ್ಲಿ ಸರಿ ಇರೋದೇ ಇಲ್ಲ. ಮಲಗಕ್ಕೆ ಮಾತ್ರ ಬರ್ತೀನಿ. ರಿಟ್ರೀಟ್ ಇಲ್ಲದಾಗ, ಮನೆಯಲ್ಲಿದ್ದರೆ ಇರುವ ದಿನಗಳಲ್ಲಿ ಮಲಗಕ್ಕೆ ಮಾತ್ರ ಬರ್ತೀನಿ. ಇಲ್ಲದ ಸಮಯದಲ್ಲಿ ನಾನು ಅಮ್ಮ ಮನೆಯಲ್ಲೇ ಕಳಿತೀನಿ. ಹಾಗಾಗಿ ಅಲ್ಲಿ ಯಾರು ನ್ಯೂಸ್ ನೋಡಲ್ಲ, ನಾನು ನ್ಯೂಸ್ ನೋಡಲ್ಲ. ಅದರೊಂದು ಅಭ್ಯಾಸನೇ ಇಲ್ಲ ನನಗೆ. ಏನಾದರೂ ಮೇಯ್ನಾಗಿ ಏನೋ ಸಂಭವಿಸಿದೆ ಅಂದರೆ ನನ್ನ ಹಸ್ಬೆಂಡ, ಯಾರೋ ನನ್ನ ಫ್ರೆಂಡ್ಸ ಯಾರಾದರೂ ಹೇಳಿದರೆ ಮಾತ್ರ ನಂಗೆ ಗೊತ್ತಾಗೋದು ಈ ಥರ ಆಗಿದೆ. ಆಗ ನಾನು ಅದಕ್ಕಾಗಿ ಪ್ರಾರ್ಥಿಸ್ತೀನಿ ಅಷ್ಟೇ. ನಾನು ಲೋಕಮಯವಾದ ತುಂಬ ನ್ಯೂಸ್ ನೋಡಿ ಆಯ್ಕೆ ಬೇಕು ರೀ. ಸುಮ್ಮನೆ ಟೆನ್ಷನ್. ಇಲ್ಲಿ 4 ಬಾಂಬ್ ಬಿತ್ತು, ಅಲ್ಲಿ 5 ಅತ್ಯಾಚಾರ ಆಯಿತು, ಅಲ್ಲಿ ಹೀಗಾಯಿತು, ಕೊಲೆ ಆಯಿತು, ಏನು ನೇಣು ಹಾಕ್ಕೊಂಡು ಸತ್ತೋದ್ರು, ವಿಷ ಕುಡ್ಕೊಂಡು ಸತ್ತೋದ್ರು. ಯಾಕೆ ಬೇಕು? ದೇವರೇ ಅಂಥವ್ರನ್ನ ಆಶೀರ್ವದಿಸಿ ಸ್ವಾಮಿ ಅಂತ
ಪ್ರಾರ್ಥಿಸೋಣ ಅಷ್ಟೇ. ನಾನು ಹೇಳೋದು ಅದೆಲ್ಲ ನೋಡೋದು ಕೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನ್ಯೂಸ್ ಕೇಳೋದು ಇದು ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಲೋಕಮಯವಾದ ಜ್ಞಾನ ನಿಮಗೆ ಇರೋದ್ರಲ್ಲಿ ತಪ್ಪಿಲ್ಲ. ನನಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ನನಗೆ ಗೊತ್ತಿರೋದಲ್ಲ ಯೇಸು. ಬೆಳಿಗ್ಗೆ ಎದ್ದರೆ ರಾತ್ರಿ ಕಣ್ಣು ಮುಚ್ಚುವ ತನಕ ನಾನು ಹೇಳೋದು ಒಂದೇ, ಯೇಸು 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 ಯೇಸು. ಆ ನಾಮದಲ್ಲಿ ಸೌಖ್ಯ, ಆ ನಾಮದಲ್ಲಿ ಬಿಡುಗಡೆ, ಆ ನಾಮದಲ್ಲಿ ಅಭಿಷೇಕ, ಆ ನಾಮದಲ್ಲಿ ನಮಗೆ ಬೇಕಾಗಿದ್ದೆಲ್ಲ ಒದಗಿಸಿ ಪೂರೈಸಿ ಸಿಗುವಾಗ ನನಗೆ ಆ ನಾಮ ಬಿಟ್ಟರೆ ಬೇರೆ ಒಂದು ನಾಮ ನನಗೆ ಗೊತ್ತಾಗೋದು ಬೇಕಿಲ್ಲ, ನನಗೆ ಬೇಡವೂ ಬೇಡ. ಹಾಗಾಗಿ ಆ ಯೇಸು ನಾಮದಲ್ಲೇ ಈ 50 ವರ್ಷಗಳ ಕಾಲದ ತನಕ ಮಂಜುಳಾ ಜಾಯ್ ಏನಾಗಿದ್ದೀನೋ, ಏನಾಗ್ತಾ ಇದ್ದೀನೋ ಅದೆಲ್ಲವೂ ಯೇಸು ನಾಮದ ಬಲದಲ್ಲಿ, ಯೇಸು ರಕ್ತವಾಕ್ಯದ ಶಕ್ತಿಯಿಂದ ಮಾತ್ರನೇ. ನಾನು ನನ್ನ ಕುಟುಂಬ ಇವತ್ತು ನಡೀತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ, ಜೀವಂತವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಯೇಸು ಮಾತ್ರನೇ ಪ್ರಿಯರೇ. ಯೇಸು ನಾಮದಲ್ಲಿ ಯಾರೆಲ್ಲ ಜೀವಿಸ್ತಾರೋ, ಯೇಸು ನಾಮನ ಯಾರೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೀತಾರೋ ಅವರು ಸೋಲು ಅಂತೇಳಿ ಕುಗ್ಗಿ ಹೋಗೋದೇ ಇಲ್ಲ ಪ್ರಿಯರೇ. ಹಾಗೆ ಅಂತೇಳಿ ನಾನು ಹೇಳೋದಿಲ್ಲ ನಿನ್ನ ಜೀವನದಲ್ಲಿ ಕಷ್ಟ ಬರಲ್ಲ, ನಿನ್ನ ಜೀವನದಲ್ಲಿ ಏನು ಸಂಭವಿಸಲ್ಲ, ಅದು ನಾನು ಹೇಳ್ತಾ ಇಲ್ಲ. ಯೇಸುನೇ ಹೇಳಿದ್ದಾರೆ ಎಲ್ಲವೂ ಬರುತ್ತೆ, ಧೈರ್ಯವಾಗಿರು, ನಾನು ಲೋಕವನ್ನು ಜಯಿಸಿದ್ದೀನಿ, ಯೋಹನ 16:33. ಹಾಗಾಗಿ ಆ ಯೇಸುನಾಮದ ಬಲ, ಯೇಸುನಾಮದ ಶಕ್ತಿ, ಯೇಸು ರಕ್ತವಾಕ್ಯದ ಶಕ್ತಿಯನ್ನು ಹಿಡಿದು ಯೇಸುನಾಮದಲ್ಲಿ ಮುಂದೆ ಹೋಗುವಾಗ ನೀನು ಎಂಥದೇ ಪರಿಸ್ಥಿತಿಯಲ್ಲಿದ್ದರೂ, ನೀನು ಎಂಥದೇ ಅವಸ್ಥೆಯಲ್ಲಿದ್ದರೂ ಆ ಎಲ್ಲ ಅವಸ್ಥೆಗಳಿಂದ ವ್ಯವಸ್ಥಿತವಾಗಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಯೇಸುವಿನಿಂದ ಮಾತ್ರನೇ ಸಾಧ್ಯ, ಯೇಸುವಿನಿಂದ ಮಾತ್ರನೇ ಸಾಧ್ಯ. 38 ವರ್ಷಗಳ ಕಾಲ ಪಾರ್ಶ್ವ ರೋಗಿಯಾಗಿದ್ದ ವ್ಯಕ್ತಿ, ಬೆತ್ಸದ ಕೊಳದ ಬಳಿ ಯಾರು ನನ್ನನ್ನು ಕೊಳಕ್ಕೆ ಇಳಿಸ್ತಾರೆ ಅಂತೇಳಿ ಕಾಯ್ತಾ ಇದ್ದಂತಹ ವ್ಯಕ್ತಿ, ಯೇಸು ಹುಟ್ಟುವ ಮೊದಲೇ ರೋಗಿಯಾಗಿದ್ದ ವ್ಯಕ್ತಿಯನ್ನು ಯೇಸು ಬರ್ತಾರೆ, ಮಗನೇ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನೀನು ನಡೆ ಅಂತ ಹೇಳಿದ ತಕ್ಷಣ ಚಿಟಿಕೆ ಹೊಡೆಯುವಷ್ಟರಲ್ಲಿ ಅವನ ಹಾಸಿಗೆಯನ್ನು ಸುತ್ತಿ ಅವನು ಎದ್ದು ಓಡಾಡಿ ಜಿಗಿದಾಡಿ ನಡೆದಾಡಿ ಹೋಗೋದನ್ನು ನೋಡಿದಾಗ ನಿನಗೆ ಯಾರು ಸೌಖ್ಯಪಡಿಸಿದ್ರು ಅಂತ ಕೇಳುವಷ್ಟರ ಮಟ್ಟಿಗೆ ಅವನ ಆಶೀರ್ವಾದ ಹೊಂದುತ್ತಾನೆ. 38 ವರ್ಷಗಳ ಕಾಲ ಮಲಗಿದಲ್ಲೇ ಮಲಗಿ, ಒಂದು ಕಡೆ ಬರದೆ, ಪಾರ್ಶ್ವವಾಯು ರೋಗಿ ಗೊತ್ತಿದೆಯಲ್ಲ, ಸ್ಟ್ರೋಕ್ ಆದ ಒಂದು ಅವಸ್ಥೆ, ಅದು ಶತ್ರುಗೂ ಬೇಡ ಅಂಥ ಅವಸ್ಥೆ, ನರಕ ಅದು. ಅಂಥ ನರಕದಲ್ಲಿ ಈಗ ICU ಇರ್ತಾರೆ, ಏನೋ ವೆಂಟಿಲೇಟ್ರಲ್ಲಿ ಇಡ್ತಾರೆ, ಏನೇನೋ ವ್ಯವಸ್ಥೆಗಳೆಲ್ಲ ಇದೆ, ಇವತ್ತು ಚಿಕಿತ್ಸೆಗಳಿದೆ ಅದಕ್ಕೆ ತುಂಬ. ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ, ಅದೆಲ್ಲ ಒಂದು ಶಾಪಗ್ರಸ್ತ ರೋಗ ಥರ ಕಾಣ್ತಾ ಇದ್ರು, ಅದು ಕುಷ್ಠರೋಗ ಎಲ್ಲ. ಆ ಕಾಲಘಟ್ಟದಲ್ಲಿ ಅಂಥ ವ್ಯಕ್ತಿಗಳನ್ನ ಹುಡುಕಿ ಹೋಗಿ ಯೇಸು ಸೌಖ್ಯಪಡಿಸ್ತಾ ಇದ್ರು. ಡಾಕ್ಟರ್ಸ್ ನಮ್ಮ ದೇಹ ನೋಡ್ತಾರೆ, ದೇಹದ ರೋಗ ನೋಡ್ತಾರೆ, ಯೇಸು ನಮ್ಮ ಮನಸ್ಸು ನೋಡ್ತಾರೆ, ನಮ್ಮ ದುಃಖ ನೋಡ್ತಾರೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಯೇಸು ಮುಟ್ಟಿ ಸೌಖ್ಯಪಡಿಸೋಕ್ಕೆ ಯೇಸುವಿಗೆ ಮಾತ್ರ ಸಾಧ್ಯ. ತಾಯಿಯ ಗರ್ಭದಿಂದಲೇ ಬಂದಂತಹ ಎಲ್ಲ ನೋವುಗಳು, ವೇದನೆಗಳನ್ನ ಮುಟ್ಟಿ ಸೌಖ್ಯಪಡಿಸಿ ಬಿಡುಗಡೆ ಮಾಡಿ ನಮ್ಮನ್ನು ನಾರ್ಮಲ್ ಮಗುವಾಗಿ ನಮ್ಮನ್ನು ನಡೆಸಿ ಎಲ್ಲ ಪಾಪಗಳಿಂದ ಶಾಪಗಳಿಂದ ಬಿಡುಗಡೆ ಮಾಡಿ ಯೇಸುವಿನ ವಾಕ್ಯದಲ್ಲಿ ನಮ್ಮನ್ನು ಮುಂದೆ ಹೋಗುವಾಗೆ ಮಾಡಿ ಯೇಸುವಿನ ಬೆಳಕಿನ ಹಾದಿಯಲ್ಲಿ ನಮ್ಮನ್ನು ನಡೆಯುವಾಗೆ ಜೀವಿಸುವಾಗೆ ಮಾಡಲಿಕ್ಕೆ ಯೇಸುವಿನಿಂದ ಮಾತ್ರ ಸಾಧ್ಯ ಪ್ರಿಯರೇ. ಯಾರು ಯೇಸುವಿನ ಹಾದಿಯಲ್ಲಿ ನಡೀತಾರೋ ಅವರಿಗೆ ಬೇರೆಯವರಿಗೆ ಕೇಡು ಮಾಡಲಿಕ್ಕೆ ಆಗಲ್ಲ. ಯಾರು ಯೇಸುವಿನ ಕೈ ಹಿಡಿದು ನಡೀತಾರೋ ಬಿದ್ದು ಹೋಗುವವ್ರನ್ನ ನೋಡಿ ಕಣ್ಣು ಮುಚ್ಚಿ ಹೋಗಲಿಕ್ಕೆ ಅವರಿಂದ ಆಗಲ್ಲ. ಕೈ ಹಿಡಿದು ಯೇಸುವಿನ ಇನ್ನೊಂದು ಬದಿಯಲ್ಲಿ ಬಿಟ್ಟು ಯೇಸುವಿನ ಹಾದಿಯಲ್ಲೇ ಅವ್ರನ್ನು ಕೂಡ ನಡೆಸ್ಕೊಂಡು ಹೋಗಲಿಕ್ಕೆ ಆಗೋದು. ಅದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳಿದರೆ ಮದರ್ ತೆರೇಸಾ ಎಂತೆಂತಹ ರೋಗಿಗಳು, ಕೊಳೆತು ನಾರಿ ಹುಳ ಬಂದಂತಹ ರೋಗಿಗಳಿಗೆ ಕೂಡ ಆ ವ್ಯಕ್ತಿಯಲ್ಲಿ ಯೇಸು ಇದ್ದಾರೆ ಅಂತೇಳಿ ಯೇಸುವನ್ನು ಕಾಣ್ತಾ, ಆ ಹೃದಯ ಕರುಣೆಯಿಂದ ಮಿಡಿಯುತ್ತಾ, ತಾಯಿಗಿಂತ ಮಿಗಿಲಾಗಿ ಪ್ರೀತಿ ಮಾಡ್ತಾ ಆ ಎಲ್ಲ ಹುಳಗಳನ್ನ ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ಔಷಧಿ ಹಚ್ಚಿ ಅವ್ರನ್ನ ನೋಡ್ಕೊಳ್ಳುವಂತಹ ಒಂದು ಮನಸ್ಸು ಸಿಕ್ಕಿದ್ದು ಮದರ್ ತೆರೇಸನಿಗೆ ಯೇಸುವಿನ ಕರುಣೆಯನ್ನು ಅನುಭವಿಸಿದ ಕಾರಣ, ಯೇಸುವಿನ ಪ್ರೀತಿಯಿಂದ ಅವರು ತುಂಬಿ ತುಳುಕಿದ ಕಾರಣ ಪ್ರಿಯರೇ. ಹಾಗಾಗಿ ಯೇಸುವಿನ ಹಾದಿಯಲ್ಲಿ ನಡೆಯುವ, ಯೇಸುವಿನ ಮಾರ್ಗದಲ್ಲಿ ಜೀವಿಸುವ, ಯೇಸುನೇ ನಮ್ಮ ಜೀವನಕ್ಕೆ ಮಾರ್ಗ, ಜೀವ, ಸತ್ಯ ಎಲ್ಲವೂ ಆಗಿರುವಾಗ ನಮ್ಮ ಎಲ್ಲ ಕೊರತೆಗಳು ನೀಗಿ ಹೋಗ್ತದೆ ಅಂತ ಹೇಳ್ತಾ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಕತ್ತಲೆಯ ಹಾದಿಯಿಂದ ಬೆಳಕಿನ ಹಾದಿಗೆ ನಮ್ಮನ್ನು ತಂದುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಕೇಳಿದಂತಹ ಜೀವವಾಕ್ಯ ನಮ್ಮ ಜೀವನದಲ್ಲಿ ಆತ್ಮ, ಮನಸ್ಸು, ಶರೀರ, ಬೋಧ, ಉಪಬೋಧ, ಸುಬೋಧ ಮನಸ್ಸು, ಮನಸಾಕ್ಷಿ, ರಕ್ತ, ನರನಾಡಿ, ಕೀಳು, ಮಜ್ಜ, ಮಾಂಸಖಂಡಗಳಲ್ಲಿ ಜೀವ ತುಂಬಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಯೇಸುವೆ ನಿಮಗೆ ಸಾಕ್ಷಿಯಾಗಿ ಬಾಳುವ ಕೃಪೆ ನನಗೂ ನನ್ನ ಕುಟುಂಬಕ್ಕೆ ನನ್ನ ವಂಶಕ್ಕೂ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಅವಶ್ಯಕತೆಗಳು ನಿಮ್ಮ ನಾಮದಲ್ಲಿ ಸಂಧಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಬಲಹೀನತೆಗಳು ನಿಮ್ಮ ಕರುಣೆಯಿಂದ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಕೊನೆ ಉಸಿರುವರೆಗೆ ನಿಮಗೆ ಸಾಕ್ಷಿಯಾಗಿ ಬಾಳಿ
ಒಂದು ದಿನ ನಿಮ್ಮ ಮಡಿಲಲ್ಲಿ ಬಂದು ಕೂರುವ ಸೌಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಈ ವಿಡಿಯೋವನ್ನು ವೀಕ್ಷಿಸುವ ಪ್ರತಿಯೊಬ್ಬರು ಅವರಾಗಿರುವ ಜಾಗದಲ್ಲಿ, ಅವರಾಗಿರುವ ಅವಸ್ಥೆಯಲ್ಲಿ ಯೇಸುವೆ ಆಶೀರ್ವಾದ ಹೊಂದುವುದಕ್ಕಾಗಿ ಸ್ತೋತ್ರ. ಯಾರಿಗೆಲ್ಲ ಈ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಹೋಗಿ ನಮ್ಮ ಪ್ರಾರ್ಥನೆ ತಲುಪುವುದಕ್ಕಾಗಿ ಸ್ತೋತ್ರ. ಮಾತೆ ಮರಿಯಮ್ಮನವರೇ, ಸಕಲ ಸಂತರೊಡಗೂಡಿ ಈ ವಿಡಿಯೋ ವೀಕ್ಷಿಸುವ ಪ್ರತಿಯೊಬ್ಬರು ಆಶೀರ್ವಾದದ ತುಂಬುವಂತೆ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೊ ಲೈಫರ್. ದಿವ್ಯವಾಣಿ